ಅಕ್ರಮ ಚಟುವಟಿಕೆಗಳನ್ನು ತಡೆಯಲು ನಾಗರಿಕರು ತಮ್ಮ ಜವಾಬ್ದಾರಿಯನ್ನು ಅರಿತು ತಕ್ಷಣವೇ ದೂರುಗಳನ್ನು ನೀಡುವ ಮೂಲಕ ಪೊಲೀಸರಿಗೆ ಸಹಕರಿಸಬೇಕಾಗಿದೆ ಎಂದು ಮಧುಗಿರಿ ಡಿವೈಎಸ್ಪಿ ಕೆಎಸ್ ವೆಂಕಟೇಶ್ ನಾಯ್ಡು ತಿಳಿಸಿದರು. ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಗುರುವಾರದಂದು ಪೊಲೀಸ್ ಇಲಾಖೆ ವತಿಯಿಂದ ಏರ್ಪಡಿಸಿದ್ದ ಜನಸಂಪರ್ಕ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಜನಸಂಪರ್ಕ ಸಭೆಯಲ್ಲಿ ನಾಗರಿಕರು ಬರೀ ದೂರುಗಳನ್ನು ಹೇಳುತ್ತಾ ಇದ್ದರೆ ಸಾಲದು. ಘಟನೆ ನಡೆದ ತಕ್ಷಣವೇ ಸಂಬಂಧಪಟ್ಟ ಪೊಲೀಸ್ ಠಾಣೆಗಳಲ್ಲಿ ನಿಶ್ಚಿತವಾಗಿ ಆಗಲಿ ಅಥವಾ ದೂರವಾಣಿ ಮೂಲಕ ದೂರು ಸಲ್ಲಿಸಿದರೆ ಅಕ್ರಮ ಚಟುವಟಿಕೆಗಳನ್ನು ತಡೆಯಲು ಸಾಧ್ಯ ಎಂದರು. ಈಗ ಏನಾಗಿದೆ ಅಂದರೆ ಹಳ್ಳಿಗಳಲ್ಲಿ ಮಧ್ಯೆ ಮಾರಾಟ ಅಂತ ಏನು ಹೇಳ್ತೀವಿ, ಇದನ್ನು ಕಡಿವಾಣ ಹಾಕಲಿಕ್ಕೆ ತಮ್ಮ ಗ್ರಾಮಸ್ಥರ ಸಹಕಾರ ಕೂಡ ಅಷ್ಟೇ ಮುಖ್ಯ. ಈಗ ನಮಗೆ ರೂಟು ಕೊಟ್ಟು ಫೋನ್ ಮಾಡ್ತೀವಿ, ಅಂತ ಬಂದಿದ್ದೀವಿ, ನಾವು ಎಲ್ಲ ಮಾಹಿತಿ ಸಂಗ್ರಹಿಸ್ತೀವಿ, ಎಲ್ಲೆಲ್ಲಿ ಡೌಟ್ ಇರುತ್ತೆ ರೈಡ್ ಮಾಡ್ತೀವಿ. ಸೊ ಅಲ್ಲಿ ಏನಾಗುತ್ತೆ, ಆ ರೈಡ್ ಮಾಡ್ತಕ್ಕಂಥ ಸ್ಥಳದಲ್ಲಿ ನಮಗೆ ಸರ್ಕಾರ ನಿಗದಿಪಡಿಸುವ 2.3 ಲೀಟರ್ಸ್ ಏನಿಲ್ಲ, ಅದಕ್ಕೆ ಹೆಚ್ಚಿಗೆ ಮತ್ತೆ ಇದ್ದರೆ ಮಾತ್ರ ನಮಗೆ ಪ್ರಕರಣ ದಾಖಲಿಸಬೇಕಾಗುತ್ತೆ. ಒಂದು ಸಮಸ್ಯೆ. ಇನ್ನೊಂದು ಎರಡನೇ ಸಮಸ್ಯೆ, ನಾವು ಗೋರ್ ಪ್ರಕರಣ ದಾಖಲಿಸಬೇಕಾದ್ರೆ ಅಂತಹ ಗೋರ್ ಪ್ರಕರಣ ದಾಖಲಿಸಬೇಕು ಅಂದರೆ ನಮಗೆ ಸ್ಥಳೀಯ ಸಾಕ್ಷಿದಾರರ ಅವಶ್ಯಕತೆ ತುಂಬ ಇದೆ. ಕೋರ್ಟ್ನಲ್ಲಿ ನಮಗೆ ಸ್ಥಳೀಯ ಸಾಕ್ಷಿದಾರರ ಅವಶ್ಯಕತೆ ಇದೆ ಸರ್. ಸೊ ಹಂಗಾಗಿ ಏನಾಗುತ್ತೆ, ನಮ್ಮ ದಾಳಿಗೆ ಕಳಿಸಿದ್ರು ಮಾಜರಿಗೆ ಸರಿ ಕೂಡ ಹಾಕಿದ್ರು ಸರ್. ಹಾಗಾಗಿ ನಾವು ಎಷ್ಟೇ ಪ್ರಕರಣ ದಾಖಲಿಸಿದ್ರು ಏನು ಅಕ್ರಮ ಚಟುವಟಿಕೆಗಳು ತೊಡಗಿರ್ತಾರೆ ಅವ್ರಿಗೆ ಶಿಕ್ಷೆಗಳಾಗೋದಿಲ್ಲ ಸರ್. ಕಳೆದ 5 ವರ್ಷದಿಂದ ಯಾವುದೇ ಪ್ರಕರಣದಲ್ಲಿ ಶಿಕ್ಷೆ ಆಗಿಲ್ಲ ಸರ್. ಈ ಥರ ಮಧುಗಿರಿ ಉಪವಿಭಾಗ ಮಟ್ಟದಲ್ಲಿ ಜನಸಂಪರ್ಕ ಸಭೆಯಲ್ಲಿ ಮುಖಂಡರಾದ ಎಸ್ಬಿಟಿ ರಾಮು ಮಾತನಾಡಿ, ಉತ್ತಮ ಸಂಚಾರಿ ವ್ಯವಸ್ಥೆ ಹಾಗೂ ಬೀಟ್ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಪೊಲೀಸ್ ಇಲಾಖೆ ನಿಭಾಯಿಸುತ್ತಿದೆ. ಜೊತೆಗೆ ಈ ಹಿಂದೆ ಸಿಪಿಐ ಸರ್ದಾರ್ ಅವರು ಪಟ್ಟಣದ ಹಲವು ಪ್ರಮುಖ ಅಪಘಾತ ಸ್ಥಳಗಳನ್ನು ಗಮನಿಸಿ ಅಪಘಾತ ತಡೆಗೆ ಸರ್ಕಲ್ಗಳಲ್ಲಿ ವೃತ್ತಗಳನ್ನು ನಿರ್ಮಿಸಿದ್ದು, ಇದರಿಂದ ಜನಸಾಮಾನ್ಯರ ರಕ್ಷಣೆಯಾಗಿದೆ. ಜನಸ್ನೇಹಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದು, ಮುಂದೆಯೂ ಸಹ ಇಂತಹ ಕೆಲಸ ನಡೆಯಲಿ ಎಂದು ಆಶಿಸಿದರು. ಐಡಿಹಳ್ಳಿ ಹೋಬಳಿಯ ವಿಠಲಾಪುರ ಮತ್ತು ಐಡಿಹಳ್ಳಿ ಗ್ರಾಮದಲ್ಲಿರುವ ಮದ್ಯದ ಅಂಗಡಿಗಳನ್ನು ಸ್ಥಳಾಂತರಿಸುವಂತೆ ಅಲ್ಲಿನ ನಾಗರಿಕರು ಪೊಲೀಸರ ಗಮನ ಸೆಳೆದರು. ಶಾಲಾ ಕಾಲೇಜು ಆವರಣದಲ್ಲಿ ಕುಡಿದು ಗಲಾಟೆ ಮಾಡುವುದು, ಐಡಿಹಳ್ಳಿ ಆಸ್ಪತ್ರೆಯಲ್ಲಿ ಪ್ರತಿದಿನ ಮಹಿಳಾ ಸಿಬ್ಬಂದಿಯು ಕಾರ್ಯನಿರ್ವಹಿಸುವುದರಿಂದ ಕುಡುಕರ ಹಾವಳಿಯಿಂದ ಸಾಕಷ್ಟು ತೊಂದರೆಗಳಾಗುತ್ತಿವೆ ಎಂದು ಗಮನ ಸೆಳೆಯಲಾಯಿತು. ಇತ್ತೀಚೆಗೆ ವಿಠಲಾಪುರ ಗ್ರಾಮದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯಂದು ಕುಡುಕರ ಹಾವಳಿ ಹೆಚ್ಚಾಗಿ ಅಲ್ಲಿನ ಶಿಕ್ಷಕಿಯರನ್ನೇ ನೃತ್ಯ ಮಾಡಲು ಗಲಾಟೆ ಮಾಡಿದಂತಹ ಸನ್ನಿವೇಶ ನಿರ್ಮಾಣವಾಗಿತ್ತು. ಹರಳಾಪುರ ಮತ್ತು ಕೊಂಡವಾಡಿ ರಸ್ತೆಗಳಲ್ಲಿ ಕುಡುಕರ ಹಾವಳಿ ಹೆಚ್ಚಾಗಿದ್ದು, ರಾತ್ರಿ ವೇಳೆಯಲ್ಲಿ ಕಿರುಚಾಟ ಹೆಚ್ಚಾಗಿ ಗ್ರಾಮಸ್ಥರ ಶಾಂತಿಗೆ ಭಂಗವಾಗುತ್ತಿದೆ ಎಂದು ದೂರಲಾಯಿತು. ಆಂಧ್ರದ ಗಡಿ ಭಾಗಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಹೆಚ್ಚಾಗುತ್ತಿದ್ದು, ಇದನ್ನು ತಡೆಗಟ್ಟಬೇಕು ಎಂದು ಬಹುತೇಕ ನಾಗರಿಕರು ಆಗ್ರಹಿಸಿದರು. ಸಂಬಂಧಪಟ್ಟ ಪೊಲೀಸರು ಮಾತನಾಡಿ, ಈ ವಿಚಾರವಾಗಿ ಕ್ರಮ ಕೈಗೊಳ್ಳಲು ಅಬಕಾರಿ ಇಲಾಖೆಯವರಿಗೆ ಸೂಚಿಸಲಾಗುವುದು ಎಂದರು. ದಲಿತ ಮುಖಂಡ ದೊಡ್ಡೇರಿ ಕಣಿಮಯ್ಯ ಮಾತನಾಡಿ, ವಸತಿ ನಿಲಯಗಳಲ್ಲಿ ಆಹಾರದ ವ್ಯವಸ್ಥೆ ಸರಿಯಾಗಿ ನಡೆಯುತ್ತಿಲ್ಲ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಪೊಲೀಸ್ ಸಭೆಯಲ್ಲಿ ಉತ್ತರ ನೀಡಬೇಕೆಂದು ಒತ್ತಾಯಿಸಿದರು. ಇದಕ್ಕೆ ಉತ್ತರಿಸಿದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ, ಈ ಬಗ್ಗೆ ಪ್ರತಿನಿತ್ಯವೂ ಆಹಾರದ ಬಗ್ಗೆ ಮೊಬೈಲ್ ಮೂಲಕ ಅಪ್ಲೋಡ್ ಆಗುತ್ತಿದೆ. ನಮಗೆ ಇಲ್ಲಿಯವರೆಗೆ ಸರಿಯಾದ ದೂರು ಬಂದಿಲ್ಲ. ವಸತಿ ನಿಲಯದಲ್ಲಿ ಆಹಾರ ವ್ಯತ್ಯಯವಾಗುತ್ತಿದೆ ಎಂದು ನಿರ್ದಿಷ್ಟ ದೂರು ನೀಡಿದರೆ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು. ಸಮಿತಿ ರಚನೆ ಮಾಡಿದೆ. ಒಂದು ಅಡಾಕ್ ಸಮಿತಿ ನಿಮ್ಮದೇ ರಚನೆ ಮಾಡಿದೆ. ನಮ್ಮ ಇನ್ಸ್ಪೆಕ್ಟರ್ ಇರ್ತಾರೆ, ಡಿವೈಎಸ್ಪಿ ಇರ್ತಾರೆ, ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, ನಿಮ್ಮ ಇಲಾಖೆಯವರು ಇರ್ತೀರಾ. ಎಷ್ಟು ಬಾರಿ ಒಂದು ಹಾಸ್ಟೆಲ್ಗೆ ವಿಸಿಟ್ ಆಗಿದ್ದೀರಾ? ಎಷ್ಟು ಬಾರಿ ಒಂದು ಹಳ್ಳಿ ಕೊಡಗೇನಹಳ್ಳಿ ಇದೆ, ಕೊಡಗೇನಹಳ್ಳಿ ಶ್ರಾವಣಹಳ್ಳಿ ಹಾಸ್ಟೆಲ್ ಇದೆ, ಎಷ್ಟು ಸಾರಿ ವಿಸಿಟ್ ಆಗಿದ್ದೀರಾ? ಅಲ್ಲಿಗೆ ಎಷ್ಟು ಗುಣಮಟ್ಟವಾದ ಆಹಾರ ಎಷ್ಟು ಬಾರಿ ಹೋಗಿ ಊಟ ಮಾಡಿದ್ದೀರಾ ನಿಮ್ಮಲ್ಲಿ? ಕೊಡಗೇನಹಳ್ಳಿ ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ ಇಲ್ಲ, ಮತ್ತೆ ಶ್ರಾವಣಹಳ್ಳಿ ಸೋಷಿಯಲ್ ವೆಲ್ಫೇರ್ ಇಲ್ಲ. ಮೈನಾರಿಟಿ ಬರುತ್ತೆ. ಕೊಡಗೇನಹಳ್ಳಿ ನಮ್ಮ ಇಲಾಖೆಯ ಹಾಸ್ಟೆಲ್ ವ್ಯವಸ್ಥೆಗೆ ನಮ್ಮದು ರಾಜ್ಯ ಮಟ್ಟದ ಟೆಲಿಗ್ರಾಮ್ ಗ್ರೂಪ್ ಇದೆ, ಕಮಿಷನರ್ ಸೆಕ್ರೆಟರಿ ಇದ್ದಾರೆ. ಜಿಲ್ಲಾ ಮಟ್ಟದ ಒಂದು ಗ್ರೂಪ್ ಇದೆ, ಅದಕ್ಕೆ ಜೆಡಿಯು ಡಿಡಿಯು CS ಇದ್ದಾರೆ. ಮತ್ತು ತಾಲೂಕು ಮಟ್ಟದ ಗ್ರೂಪ್ ಅಂತ ಇದೆ, ಅದರಲ್ಲಿ ಎಲ್ಲ ವಾರಗಳು ಪ್ರತಿದಿನದ ಊಟ ತಿಂಡಿ ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರೆ. ಅದರಲ್ಲಿ ನಾವು ವಿಶೇಷವಾಗಿ ನಿಮ್ಮನ್ನ ಜಮೀನಿಗೆ ಭಾಷೆಗೆ ಪೋಷಕರಾಗಿ ಸೇರಿಸಿದ್ರೆ ತಾವು ಸಹ ಬೆಳಗ್ಗೆ ಸಂಜೆ ನಮ್ಮ ಪ್ರತಿನಿತ್ಯದ ಚಟುವಟಿಕೆಗಳನ್ನು ನೋಡ್ತಾ ಇದ್ದೀರಾ. ಯಾವಾಗಲೂ ಇಂಥದ್ದೇ ಆಶ್ರಮದಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ನಾವು ನಮ್ಮ ಅಧಿಕಾರಿಗಳ ಗಮನಕ್ಕೆ ತಂದು ನೀರು ಭೇಟಿ ನೀಡಿ ಏನಾದರೂ ಲೋಪದೋಷ ಇದ್ದರೆ ಖಂಡಿತವಾಗಿ ಸರಿಪಡಿಸ್ತೀವಿ. ಮಧುಗಿರಿ ಸಾರ್ವಜನಿಕ
ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಇಲ್ಲ. ರೋಗಿಗಳು ದಾಖಲಾದರೆ ಅವರಿಗಿರುವುದು ರೋಗದ ಜೊತೆಗೆ ಮತ್ತೊಂದು ರೋಗ ಹರಡುವ ಸಾಧ್ಯತೆ. ವೈದ್ಯರನ್ನು ಸಂಪರ್ಕಿಸಲು ಚೀಟಿ ಪಡೆಯಲು ಸಾಕಷ್ಟು ಗಂಟೆಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ಇದೆ. ವಿಕಲಚೇತನರಿಗೆ ಅವಮಾನ ಮಾಡಲಾಗುತ್ತಿದೆ ಎಂದು ಸಭೆಯಲ್ಲಿ ಆರೋಪಗಳು ಕೇಳಿಬಂದವು. ಇತ್ತೀಚೆಗೆ ಜಯಮಂಗಳಿ ನದಿಯ ಪ್ರದೇಶಗಳಲ್ಲಿ ರಾತ್ರಿಯ ವೇಳೆ ಅಕ್ರಮ ಮರಳು ಸಾಗಾಣಿಕೆ ನಡೆಯುತ್ತಿದೆ. ಇದನ್ನು ತಡೆಗಟ್ಟುವಂತೆ ಅಲ್ಲಿನ ರೈತರು ಸಭೆಯಲ್ಲಿ ವಿಚಾರವನ್ನು ಹೇಳಿದರು. ಕೆಎಸ್ಆರ್ಟಿಸಿ ಬಸ್ಸುಗಳು ಖಾಸಗಿ ಬಸ್ ನಿಲ್ದಾಣದಲ್ಲಿ ನಿಲ್ಲಿಸದ ಕಾರಣ ರೋಗಿಗಳಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಇದಕ್ಕೆ ಪೊಲೀಸರು ಅಡ್ಡಿಪಡಿಸುತ್ತಿದ್ದಾರೆ ಎಂದು ಕೆಎಸ್ಆರ್ಟಿಸಿ ಬಸ್ ಚಾಲಕರು ಹೇಳುತ್ತಿರುವುದರಿಂದ ಕೋರಿಕೆ ನಿಲುಗಡೆ ಮಾಡಲು ಅನುಮತಿ ನೀಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದರು. ಈ ವಿಚಾರವಾಗಿ ಟೌನ್ ಇನ್ಸ್ಪೆಕ್ಟರ್ ಮಾತನಾಡಿ, ನಾವು ಕೆಎಸ್ಆರ್ಟಿಸಿ ಇಲಾಖೆಗೆ ಈ ರೀತಿಯಾಗಿ ಯಾವುದೇ ಸೂಚನೆಗಳನ್ನು ಕೊಟ್ಟಿಲ್ಲ. ಇದು ತಪ್ಪು ತಿಳುವಳಿಕೆ ಎಂದು ತಿಳಿಸಿ ಕೂಡಲೇ ಈ ವಿಚಾರವಾಗಿ ಸಂಬಂಧಪಟ್ಟ ಡಿಪೋ ಮ್ಯಾನೇಜರ್ ಹತ್ತಿರ ವಿಷಯವನ್ನು ಚರ್ಚಿಸಿ ಜನಸಾಮಾನ್ಯರಿಗೆ ಅನುಕೂಲವನ್ನು ಕಲ್ಪಿಸುವುದಾಗಿ ತಿಳಿಸಿದರು. ಕಾಟಗಣಹಟ್ಟಿ, ಹುಣಸೆ ಮರದಟ್ಟಿ ಭಾಗದಲ್ಲಿ ಸುಮಾರು 70ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿನಿತ್ಯ ಸಂಚರಿಸುತ್ತಿದ್ದು, ಯಾವುದೇ ಬಸ್ಗಳ ನಿಲುಗಡೆ ಮಾಡದ ಕಾರಣ ಖಾಸಗಿ ಆಟೋಗಳಲ್ಲಿ ವಿದ್ಯಾರ್ಥಿಗಳು ಬರುವಂತಾಗಿದೆ. ಈ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಆಟೋಗಳಿಗೆ ಪೊಲೀಸರು ದಂಡ ವಿಧಿಸುತ್ತಿರುವುದರಿಂದ ಅವರು ಸಹ ವಿದ್ಯಾರ್ಥಿಗಳನ್ನು ಹತ್ತಿಸಿಕೊಳ್ಳದ ಕಾರಣ ನಡೆದುಕೊಂಡು ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಖಾಸಗಿ ಬಸ್ ಮತ್ತು ಕೆಎಸ್ಆರ್ಟಿಸಿ ಬಸ್ಗಳನ್ನು ಶಾಲಾ ಸಮಯದಲ್ಲಿ ನಿಲ್ಲಿಸುವಂತೆ ಸೂಚಿಸಬೇಕೆಂದು ಗ್ರಾಮ ಪಂಚಾಯಿತಿ ಸದಸ್ಯ ಗೌಡ ಮುದ್ದಯ್ಯ ತಿಳಿಸಿದರು. ಇದಕ್ಕೆ ಪ್ರತ್ಯುತ್ತರವಾಗಿ ಪೊಲೀಸ್ ಇಲಾಖೆ ಖಾಸಗಿ ಬಸ್ ಮಾಲೀಕರೊಂದಿಗೆ ಸಭೆ ಕರೆದು ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿದರು. ಇತ್ತೀಚೆಗೆ ವಿದ್ಯಾರ್ಥಿನಿಯರು ಹಾಸ್ಟೆಲ್ಗೂ ಬಾರದೆ ಶಾಲೆಗೂ ಹೋಗದೆ ಎಲ್ಲೆಂದರಲ್ಲಿ ಹೋಗುತ್ತಿರುವುದರಿಂದ ಅಪರಾಧ ಪತ್ತೆ ಹಚ್ಚುವುದು ಕಷ್ಟವಾಗುತ್ತಿದೆ ಎಂದು ಸಿಡಿಪಿಒ ಅನಿತಾ ಗಮನ ಸೆಳೆದರು. ಈ ಬಗ್ಗೆ ಮನೆಯಲ್ಲಿ ಪೋಷಕರು ತಮ್ಮ ಮಕ್ಕಳ ಕಾರ್ಯಚಟುವಟಿಕೆಯ ಬಗ್ಗೆ ಆಗಾಗ್ಗೆ ಗಮನ ಹರಿಸಿದ್ದರೆ ಒಳ್ಳೆಯದು ಎಂದು ತಿಳಿಸಿದರು. ಸಭೆಯಲ್ಲಿ ಬಡವನಹಳ್ಳಿ ಪಿಐ ಹನುಮಂತರಾಯಪ್ಪ, ಪಿಎಸ್ಐಗಳಾದ ಕೆಟಿ ರಮೇಶ್, ಮಿಡಿಗೇಶಿ ಪಿಎಸ್ಐ ತಾರಾಸಿಂಗ್, ಕೊಡಿಗೇನಹಳ್ಳಿ ಪಿಎಸ್ಐ ನಾಗರಾಜ್, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಹನುಮಂತರಾಯಪ್ಪ, ಎಆರ್ಟಿಒ ದೇವಿಕಾ, ಅಬಕಾರಿ ಇಲಾಖೆ ಸಬ್ ಇನ್ಸ್ಪೆಕ್ಟರ್ ರಾಮಮೂರ್ತಿ ಮತ್ತು ಮಧುಗಿರಿ ತಾಲೂಕಿನ ನಾಗರಿಕರು ಪಾಲ್ಗೊಂಡಿದ್ದರು. ವರದಿ ಅಬೀದ್, ಮಧುಗಿರಿ. ನಮಗೆ ಯೂಶಲಿ ನೈಸರ್ಗಿಕ ಎಕ್ಸಸೈಸು ಅಥವಾ ಕೆಲವು ಶಾಲಾ ಸ್ಕೆಚ್ ಆಗಿಲ್ಲ, ಅದು ನಮಗೆ ಕೊಟ್ಟರೆ ಪ್ರಯೋಜನ ಆಗಲ್ಲ. ಅದನ್ನೇ ಫಸ್ಟಲ್ಲಿ ಹೇಳ್ತೀನಿ, ನಮಗೆ ಸಂಬಂಧಪಡ್ತಿದ್ದು ಕೂಡ ನಮಗೆ ತಂದು ಕೊಡ್ತಾರೆ. ನಾವೇನು ಮಾಡೋದಿಲ್ಲ, ನನಗೆ ಬರೋದು ವಾಪಸ್ ಮಾಡೋಕ್ಕಾಗಲ್ಲ. ಅದಕ್ಕೇನು ಮಾಡ್ತೀವಿ, ಮಿನಿಮಮ್ ಕಾಲ್ ಮಾಡ್ತೀವಿ, ಒನ್ ಟು ಅವರ್ ಮಾತಾಡಬಾರ್ದು. ಈಗ ಅವ್ರು ಬಂದಿದ್ದೇನೆ ಹೇಳಿದರೆ ನನಗೆ ಗೊತ್ತಿರಲ್ಲ ಏನಾಗಿದೆ ಅಂತ. ಅವರು ಪ್ರಸಿದ್ಧರೇನು, ಅವ್ರೇನು ಮಾಡಿದ್ದಾರೆ, ಇಲ್ಲಿ ಕಂಡೀಷನ್ ನಾವು ನನಗೆ ಸಾಧ್ಯ ಅವರಿಂದ ಆಗಿಲ್ಲ ಮತ್ತೆ ಸೆಕೆಂಡ್ ಕಂಡೀಷನ್. ಅದಕ್ಕೋಸ್ಕರ ಡ್ರೈವರ್ ಮಾತಾಡ್ತಾರೆ. ಕಡಿಮೆ ಏನಾದರೆ ಇದು ಬೇಸಿಕಲಿ ಪೊಲೀಸ್ ಆಯ್ತಲ್ಲ, ಎಲ್ಲದನ್ನು ನಮ್ಮನ್ನ ಕೇಳಬಾರದು, ಯಾರ್ಯಾರು ಅವೈಲೇಬಲ್ ಹಾಗಾದ್ರೆ ನಮಗೆ ಶಿಕ್ಷಣ ಇಲಾಖೆ ಸಮಾಜ ಕಲ್ಯಾಣ ಶಿಕ್ಷಣ ಇಲಾಖೆ ಪಿಡಿಪಿ ಇರ್ಬೋದು ಅಥವಾ ಬಿಒ ಇರ್ಬೋದು ಅಥವಾ ಸಮಾಜ ಕಲ್ಯಾಣ ಇಲಾಖೆ ಕೇಳಿದ ಮಾಹಿತಿಗೆ ಆನ್ಸರ್ ಕೊಡ್ಬೋದು ಸರ್. ಆಮೇಲೆ ಆರೋಗ್ಯ ಇಲಾಖೆ ರೀಚ್ ಮಾಡಬೇಕು. ಇಲ್ಲ ಅಂತಂದರೆ ಕೈ ತಪ್ಪ ಹೋಗ್ತಾ ಇರ್ತಾರೆ. ಜನಸಂಖ್ಯೆ ಜಾಸ್ತಿ ಆಗಿದೆ, ಟ್ರಾನ್ಸ್ಪೋರ್ಟೇಷನ್ ಭಾಳ ಈಸಿ ಇದೆ. ಯಾರು ಕೇಳಿದ್ರು ಒಂದು ಗಂಟೆಗೆ 50 ಕಿಲೋಮೀಟರ್ ರೀಚ್ ಮಾಡ್ಬೋದು. ಒಂದು ಸರಿ 100 ಕಿಲೋಮೀಟರ್ ಹೋಗೋದ್ರಿಂದ ಬೆಂಗಳೂರಲ್ಲಿ ಹೋಗ್ಬೋದು. ಆಯ್ತಲ್ಲ, ಕಷ್ಟ ಆಗ್ತಾ ಹೋಗ್ತದೆ. ತಕ್ಷಣ ಬೇಕಾಗಿದ್ದಾರೆ.
ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಬೈ ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.